ಇವತ್ತು ನಾನು ಬಾಳೆಕಾಯಿ ಸುಕ್ಕ ಮಾಡ್ತೇನೆ. 2 ಬಾಳೆಕಾಯಿ ತೆಗೆದುಕೊಂಡಿದ್ದೇನೆ. ಸಿಪ್ಪೆ ತೆಗೆದು ಈಗ ತುಂಡು ಮಾಡ್ತೇನೆ. ಅದು ನಾನು ಸುಕ್ಕಕ್ಕೆ ತೆಂಗಿನಕಾಯಿ, ನೀರುಳ್ಳಿ, ಬೆಳ್ಳುಳ್ಳಿ, ಒಂದು 7 ಮೆಣಸು ಹಾಕಿದ್ದೇನೆ, ಒಂಚೂರು ಹುಳಿ, ಜೀರಿಗೆ, ಮೆತ್ತೆ, ಕೊತ್ತಂಬರಿ, ಒಂದು ಸಣ್ಣ ತುಂಡು ಹಿಂಗು. ಈಗ ಇಷ್ಟು ನಾನೀಗ ಮೆಣಸು, ಜೀರಿಗೆ, ಮೆತ್ತೆ, ಕೊತ್ತಂಬರಿ ಎಲ್ಲ ಡ್ರೈ ರೋಸ್ಟ್ ಮಾಡ್ಕೊಳ್ತೇನೆ. ಕೊತ್ತಂಬರಿ ನಾಲ್ಕು ಕರಿಬೇವ, ಎರಡು ಬೆಳ್ಳುಳ್ಳಿ ಹಾಕ್ತೇನೆ, ಸ್ವಲ್ಪ ನೀರುಳ್ಳಿ ಹಾಕ್ತೇನೆ. ಇದು ಹುರಿದಾಯ್ತು. ಈಗ ತೆಂಗಿನಕಾಯಿ ಸ್ವಲ್ಪ ಹುರಿದ್ದೇನೆ. ಹುರಿಯುವಾಗಕ್ಕೆ ಸ್ವಲ್ಪ ಹಳದಿ ಹುಡಿ ಹಾಕ್ತೇನೆ. ಪ್ಲೇಟಲ್ಲಿ ಈಗ ಇದೇ ಕಾವಲಿಯಲ್ಲಿ ಎಣ್ಣೆ ಹಾಕ್ತೇನೆ. ಎಣ್ಣೆ ಬಿಸಿ ಆಯ್ತು, ಈರುಳ್ಳಿ ಹಾಕ್ತೇನೆ ಒಗ್ಗರಣೆಗೆ. ಬೆಳ್ಳುಳ್ಳಿ ಗುದ್ದಿ ಹಾಕಿರ್ತೇನೆ. ಒಗ್ಗರಣೆಗೆ 2 ಕರಿಬೇವು ಹಾಕಿದ್ದೇನೆ. ಬಾಳೆಕಾಯಿ ಉಪ್ಪು ಹಾಕ್ತೇನೆ.
ಇಟ್ಟು ಬೇಯಿಸ್ತೇನೆ. ಇದು ಕಡಿತೇನೆ. ಈ ಕಡ್ದ ಮಸಾಲೆ ಹಾಕ್ತೇನೆ. ರಾ ಬನಾನಾ ಸುಕ್ಕ ರೆಡಿಯಾಗಿದೆ. ನೀವು ಸಹ ಟ್ರೈ ಮಾಡಿ ಮತ್ತು ಹೇಗೆ ಆಯಿತು ಅಂತ ಕಮೆಂಟ್ ಮಾಡಬೇಕು. ಲೈಕ್ ಹಾಕಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ.